ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ನು ಮಾತ್ರ ಮೋಕೆಳೆ ಎತ್ಕೊಂಡು ಹೊಸಕೊರಲ್ದ ಇನ್ನಿತ ಸುದ್ದಿವಂಚಲಿನ ಶುರು ಮಂತಂದುಲ್ಲ. ಸುದ್ದಿವಂಚಲಿಗೆ ಸ್ವಾಗತ. ಶಿಕ್ಷಣ ಕ್ಷೇತ್ರದ ಮಲ್ಲ ಪುದರ್ಪಡೆಯಿನ ಬ್ಯಾರಿಸ್ ಸಮೂಹ ಶಿಕ್ಷಣ ಸಂಸ್ಥೆಲದ ಹೊಸ ಬ್ಯಾರಿಸ್ ಇಂಟಗ್ರೇಟೆಡ್ PU ಕಾಲೇಜ್ ಇನ್ನೊಳಿದ ಬ್ಯಾರಿಸ್ ಶಿಕ್ಷಣ ಸಂಸ್ಥೆಲದ ವಟಾರಡು ಶನಿವಾರ ಕಾಂಡೆ ಉದಿಪನಾಡು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಲದ ಶಿಕ್ಷಣ ಕ್ಷೇತ್ರಡು ವಿಶಿಷ್ಟ ಚಾಪು ಮೂಡಿ ಸಾಯಿನ ಪ್ರತಿಷ್ಠಿತ ಬ್ಯಾರಿಸ್ ಸಮೂಹ ಶಿಕ್ಷಣ ಸಂಸ್ಥೆಲದ ಹೊಸ ಬ್ಯಾರಿಸ್ ಇಂಟಿಗ್ರೇಟೆಡ್ PU ಕಾಲೇಜ್ ಶನಿವಾರ ಉದಿಪನಾಡು. ಕುಡ್ಲ ವಿಶ್ವವಿದ್ಯಾನಿಲಯ ಕೈತಲ್ದ ಇನೋಳಿಡುಪ್ಪುನ ಬ್ಯಾರಿಸ್ ನಾಲೆಜ್ ಕ್ಯಾಂಪಸ್ ಸುಸಜ್ಜಿತ ಅತ್ಯಾಧುನಿಕ ಹೊಸ ಕಟ್ಟಡ ಶುರುವಾಯಿನ ಕಾಲೇಜಿನ ರಾಜ್ಯ ವಿಧಾನಸಭೆತ ಸಭಾಧ್ಯಕ್ಷರು UT ಖಾದರ್ ಉದಿಪನ ಮಂತೇರು. ಇಂದು ಪೊರ್ತು ಬ್ಯಾರಿಸ್ ಗ್ರೂಪ್ ದ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎನ್ವಿರೋ ಆರ್ಕಿಟೆಕ್ಚರ್ ಡಿಸೈನ್ ಸ್ಕೂಲ್, ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜಿಂಗ್ ಸೈನ್ಸ್ ಬೊಕ್ಕ ಬ್ಯಾರಿಸ್ ಪಾಲಿಟೆಕ್ನಿಕ್ ಲೆದ ವಾರ್ಷಿಕೋತ್ಸವ ಬ್ಯಾರಿಸ್ ಉತ್ಸವ್ 2024 ನಡೆದನು. ಈ ಪೊರ್ತು ಪಾತೆರ್ನ UT ಖಾದರ್ ಬ್ಯಾರಿಸ್ ಶಿಕ್ಷಣ ಸಂಸ್ಥೆಲದ ಮುಖ್ಯಸ್ಥರು ಸೈಯದ್ ಮೊಹಮ್ಮದ್ ಬ್ಯಾರಿ ಶೈಕ್ಷಣಿಕ ಕ್ಷೇತ್ರಡು ತನ್ನನೆ ಆಯ್ನ ಕನಂತೂದು ಅವೆನು ನಿಜ ಮಲ್ಪೆರೆ ಶ್ರಮಿಸಾವುದುಲ್ಲೆರು. ದೇಶ ವಿದೇಶ ಸುತ್ತುದು ಶಿಕ್ಷಣ ಕ್ಷೇತ್ರದ ಹೊಸ ಮಜಲ್ಲೆನು ತೆರೆಯೊಂದಿರು. ಅಂಚಾದ ಶಿಕ್ಷಣ ಕ್ಷೇತ್ರಡು ಅರೆನ ವಿಶೇಷ ಯೋಜನೆಗಳಿಗೆ ಗ್ರಾಮಸ್ಥರು ಮಾತಾರಿತಿದ ಸಹಕಾರ ಕೊರಡಾತನ ಪಡ ತಿಳಿಪಾಯರು. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ PU ಇಂಟಿಗ್ರೇಟೆಡ್ ಕಾಲೇಜನ್ನು ಇಲ್ಲಿ ನಾವು ಉದ್ಘಾಟಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ ಈ ಸುತ್ತಮುತ್ತ 4-5 ಗ್ರಾಮೀಣ ಪ್ರತಿ ಜನರ ಪರವಾಗಿ ನಾನು ಸೈಯದ್ ಮೊಹಮ್ಮದ್ ಬ್ಯಾರಿ ಸಾಬ್ರವನ್ನು ಅವರ ಇಡೀ ಸಂಸ್ಥೆಯ ಎಲ್ಲ ನಮ್ಮ ಆಡಳಿತ ಸಮಿತಿಯವರನ್ನು ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಪಾವೂರು ಮತ್ತು ಬೋಲಿಯ ನಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಟ್ಟ ಅಭಿವೃದ್ಧಿ ಮತ್ತು ಗೌರವ ಬರಬೇಕಾದರೆ ಅದರಲ್ಲಿ ಬ್ಯಾರಿ ಸಂಸ್ಥೆ ಕೂಡ ಇವತ್ತು ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಈ ಕ್ಷೇತ್ರ ನನಗೆ ಅತ್ಯಂತ ಚಿರಪರಿಚಯವಾದ ಕ್ಷೇತ್ರ. ಅತ್ಯಂತ ಸಣ್ಣದಿಂದಲೂ ಕೂಡ ನಾನು ಇಲ್ಲಿಗೆ ಬರ್ತಾ ಇದ್ದೆ. ಇಲ್ಲಿ ಸಂಸ್ಥೆ ಪ್ರಾರಂಭ ಮಾಡುವಾಗ ಕೂಡ ನಾನು ಇಲ್ಲಿ ಓಡಾಡಿದ್ದು ಜಾಸ್ತಿ. ಯಾಕಂತ ಹೇಳಿದರೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ. ಇದೀಗ ಈ ಒಂದು ಪ್ರದೇಶದಲ್ಲಿ ತಾವು ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಸಂಸ್ಥೆ ಮಾಡಿಕೊಳ್ಳುವ ಮೂಲಕ ಊರು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಯಿತು. ಇಂಟಿಗ್ರೇಟೆಡ್ PUC ಕಾಲೇಜ್ ಮಾಡುವ ಮೂಲಕ ದೊಡ್ಡ ಮಟ್ಟದ ಒಂದು ಬಹುಮಾನ, ಒಂದು ಗಿಫ್ಟ್ ಈ ಒಂದು ಪ್ರದೇಶದ ಗ್ರಾಮೀಣ ಮಟ್ಟದ ಆ ವಿದ್ಯಾರ್ಥಿ ಮತ್ತು ಹೆತ್ತವರಿಗೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ PUC ಶಿಕ್ಷಣ ನಮ್ಮ ಮಕ್ಕಳ ಜೀವನವನ್ನು ತೀರ್ಮಾನ ಮಾಡುವಂಥ ಶಿಕ್ಷಣ ಇವತ್ತು ಆಗ್ತದೆ. PUC ಸೇರುವಾಗ ನಮ್ಮ ಮಕ್ಕಳ ಶೈಕ್ಷಣಿಕ ಜೀವನದ ಭವಿಷ್ಯವನ್ನು ನಾವು ನಿರ್ಣಯ ಮಾಡುವುದೇ ಅದು PUCಯಲ್ಲಿ. ಮಲ್ಲಬಿನಿರಾದ ಪಾಲ್ಪಡೆಯನ್ನ ಕುಡ್ಲನಗರ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಇಲ್ಲು ಕುಟುಂಬ ಸಮಾಜ ದೇಶದ ಭವಿಷ್ಯ ಸುಶಿಕ್ಷಿತರಿನ ಪರಿಶ್ರಮ ಅವಲಂಬಿಸಾದರು. ಸಂಸದ ಮುಖ್ಯಸ್ಥರು ಸೈಯದ್ ಮೊಹಮ್ಮದ್ ಬ್ಯಾರಿಯರ್ನ ಕಠಿಣ ಪರಿಶ್ರಮರ್ದು ಈ ಸಂಸ್ಥೆ ಈತ ಮಲ್ಲ ಅದು ಬುಲಿದಂಡು. ವಿದ್ಯಾರ್ಥಿಗಳಿಗೆ ಅರನ ಶ್ರಮ ಸ್ಫೂರ್ತಿ ಅವಾರ್ಡ್ ಪಡೆದು ಹಾರೈಸಿರು. Yesterday when I was hearing the story of Barry Group and the kind of work done by them, especially for the downtrodden kids who don't have any background, who don't have any support, but with the help of Barry's, they are doing excellent in their life and for the society. So I was really happy to hear that, and I was indeed looking forward to come here to see that
to see this remarkable work. My hats off to Syed Mohammad Ji and his entire team for doing this wonderful thing, because they are doing many other things. They can afford to ignore this education and they can concentrate on bigger aspects, but still they are connected with the roots. And they know that what education can do to the society. If they are teaching one student, they are teaching one entire family, and they are making the society much more stronger, and the country as a whole is very stronger. ಗುರ್ಕಾರ್ನ ವಯಸ್ಸು ಪಾತೆರ್ನ ಬ್ಯಾರಿಸ್ ಅಕಾಡೆಮಿ ಆಫ್ ಲರ್ನಿಂಗ್ದ ಅಧ್ಯಕ್ಷರು ಆಡಳಿತ ಟ್ರಸ್ಟಿ ಸೈಯದ್ ಮೊಹಮ್ಮದ್ ಬ್ಯಾರಿ ತಾನು ಪುಟ್ಟುದುನಿ ಮೂಡಿಗೆರೆಟ್ ಬುಲೆತಿನಿ ಕುಂದಾಪುರಟ್ ಆಂಡ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಾಯನೆ ಮಾತ್ರ ಕುಡ್ಲಾಡು 1993 ಕುಡ್ಲಾಡು ಹಿಸ್ ಗ್ರೇಸ್ ಶಿಕ್ಷಣ ಸಂಸ್ಥೆಯನ್ನು ಸುರುಮಲ್ತಿನಪಗ ಈತ್ ಮಲ್ಲ ಬ್ಯಾರಿ ಶಿಕ್ಷಣ ಸಂಸ್ಥೆಲು ತರದಿರ್ತದು ಉಂತುಂಡು ಪಂಡದು ಒಂಚೂರ್ಲ ಎನ್ನುದಿಚ್ಚಾಂಡು ಇಂದಕ್ಕೆ ಪೂರ ಅಲ್ಲಾಹುನ ಅನುಗ್ರಹಣೆ ಕಾರಣ ಆತನ ಪಂಡ ತೆರಿಪಾಯರು. In 1993, when we started our first project, His Grace in Mangalore, we started a small creche for the workers' children, known as His Grace Creche. When we started that, God as a witness, I never realized that one day we will reach to the stage of starting an institution after institution and imparting education to thousands of students. It is nothing but His grace. So on that aspect, first and foremost, I thank God Almighty who bestowed us this great opportunity of imparting education. In my life, whatever we have done, whatever we have achieved, whatever we have accomplished, it is all but His grace. Without His grace, nothing was possible. ಮೀಫ್ ಅಧ್ಯಕ್ಷರು ಮುಸಬ್ಬಾ ಬ್ಯಾರಿ, ಬ್ಯಾರಿ ಶಿಕ್ಷಣ ಸಂಸ್ಥೆದ ಟ್ರಸ್ಟಿ ಅಬೂಬಕರ್ ಸಿದ್ದಿಕ್ ಬ್ಯಾರಿ, ಅಬ್ದುಲ್ ರಹಮಾನ್, ಡಾಕ್ಟರ್ ಆಸಿಫ್, ಬಿಐಟಿ ಪ್ರಾಂಶುಪಾಲರು ಡಾಕ್ಟರ್ ಎಸ್ಐ ಮಂಜೂರ್ ಬಾಷಾ, ಡಾಕ್ಟರ್ ಅಜೀಜ್ ಮುಸ್ತಾಫಾ, ಖಲೀಲ್ ರಜಾಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ವಿಟಿಯು ವಿಶ್ವವಿದ್ಯಾನಿಲಯದ ರ್ಯಾಂಕ್ ವಿಜೇತರಾಯಿನ ಬಿಐಟಿ ಕಾಲೇಜ್ ವಿದ್ಯಾರ್ಥಿಗಳನ್ನು ಅಭಿನಂದಿಸಾಯಿರು. 2023-24 ಶೈಕ್ಷಣಿಕ ವರ್ಷದ ಪಠ್ಯೇತರ ಚಟುವಟಿಕೆಗಳು ವಿಜೇತರಾಯಿನ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ಪ್ರಮಾಣ ಪತ್ರನ ಒಪ್ಪಿಯಾಯಿರು. ಬ್ಯಾರಿಸ್ ಇಂಟರ್ಗ್ರೇಟೆಡ್ ಪಿಯು ಕಾಲೇಜ್ದ ಪ್ರಾಂಶುಪಾಲರು ಅಬ್ದುಲ್ ಲತೀಫ್ ಸಭೆ ನೆತ್ಕೊಂಡಿರು. ವಿದ್ಯಾರ್ಥಿನಿ ಹನ್ನಾ ಮೊಹಮ್ಮದ್ ನಯೀಂ ಸಭೆ ಸುಧಾರಿಕೆ ಮಾಡ್ತಾರೆ. ಡಾಕ್ಟರ್ ವಿನುತಾ ಪಿಆರ್, ಪ್ರೊಫೆಸರ್ ಅಲೀಮಾ ಸಫಾ, ಪ್ರೊಫೆಸರ್ ಹನೀನಾ ಶೇಖ್, ಪ್ರೊಫೆಸರ್ ಜಹೀರ್ ಅಹಮದ್, ಪ್ರೊಫೆಸರ್ ನಿಕಿತಾ, ಪ್ರೊಫೆಸರ್ ಜಾಯ್ಸನ್ ಮಿರಾಂದಾ, ಪ್ರೊಫೆಸರ್ ಮೊಹಮ್ಮದ್ ಸಿನಾನ್ ಸಹಕರಿಸಾಯಿರು. ಸುದ್ದಿವಂಚಲಿಗೆ ಸ್ವಾಗತ. ನೈಋತ್ಯ ಪದವೀಧರರ ಕ್ಷೇತ್ರ ಬೊಕ್ಕ ಶಿಕ್ಷಕರ ಕ್ಷೇತ್ರಗೆ NDA ಅಭ್ಯರ್ಥಿಲಾದ BJPದ ಡಾಕ್ಟರ್ ಧನಂಜಯ ಸರ್ಜಿ ಬೊಕ್ಕ JDSದ ಭೋಜೇಗೌಡರು ಸ್ಪರ್ಧಿಸಾವಂದುಳ್ಳರು. 2 ಜನರ ಮತದಾರರು ಗೆಂದಾವೇರು ಪಡೆದು ಸಂಸದರು ನಳಿನ್ ಕುಮಾರ್ ಕಟೀಲ್ ವಿಶ್ವಾಸನ ವ್ಯಕ್ತಪಡಿಸಿದರು. ನೈಋತ್ಯ ಪದವೀಧರನ ಕ್ಷೇತ್ರ ಬೊಕ್ಕ ಶಿಕ್ಷಕರ ಕ್ಷೇತ್ರಡು ಈತನೆಂಗೆಲ ಬಿಜೆಪಿ ಗೆಂದೊಂದು ಬೈದರು. ಕರಿ ಅವಧಿಡು JDSದ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರಡು ಗೆಂದಿದ್ದರು. ಈ ಸರ್ತಿ ಬಿಜೆಪಿ ಬೊಕ್ಕ JDS NDAದ ಒಕ್ಕೂಟಡು ಇತ್ತಿನ ಕಾರಣಡು 2 ಜನಲ ಗೆಂದುವೇರ್ ಪಂಪಿನ ವಿಶ್ವಾಸ ಉಂಟು ಪಂಡದು ಸಂಸದರು ನಳಿನ್ ಕುಮಾರ್ ಕಟೀಲ್ ಸುದ್ದಿಗೋಷ್ಠಿಡು ತೆರಿಪಾಯರು. ಬಿಜೆಪಿ ಬೊಕ್ಕ JDS ಹೊಂದಾಣಿಕೆಡಿ ಇತ್ತಿನ ಕಾರಣಡು ಒಕ್ಕೂಟದ ಅಭ್ಯರ್ಥಿಗಳು ಗೆಂದುವೇರು. ಪಕ್ಷದ ಮುಖಂಡರು ಕಾರ್ಯಕರ್ತರು ಒಂಜಿ ತಿಂಗಳು ದುಂಬೆ ಸಂಸತ್ ಚುನಾವಣೆ ಪೊರ್ತೊಡು ಈ 2 ಕ್ಷೇತ್ರಡ್ಲ ಪ್ರಚಾರ ಕಾರ್ಯಡು ತೊಡಗಿಸಾದು ಅಭ್ಯರ್ಥಿಗಳ ಪರವಾದ ಎಡ್ಡೆ ಪ್ರಚಾರ ಮಲ್ತದೇರು ಪಂಡದು ನಳಿನ್ ಕುಮಾರ್ ಕಟೀಲ್ ತೆರಿಪಾಯರು. ನೈಋತ್ಯ ಪದವೀಧರರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ. ಪದವೀಧರರ ಕ್ಷೇತ್ರವನ್ನು ಕಳೆದ 1988ರಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಶಿಕ್ಷಕರ ಕ್ಷೇತ್ರದಲ್ಲೂ ನಾವು ಆಯ್ಕೆ ಆಗ್ತಾ ಬಂದಿದ್ದೀವಿ. ಈ ಕ್ಷೇತ್ರ ನಮಗೆ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ.
ವಿಶೇಷವಾಗಿ ಇದರಲ್ಲಿ 19,971 ಮತದಾರರು, ಪದವೀಧರರ ಕ್ಷೇತ್ರದಲ್ಲಿ 8,189 ಜನ, ಶಿಕ್ಷಕರ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಮತದಾರರಿದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಮತದಾರರ ಸಂಪರ್ಕದ ಕಾರ್ಯವನ್ನು ಮುಗಿಸಿದೆ. ನಮ್ಮೆಲ್ಲ ಶಾಸಕರುಗಳು ನಿರಂತರವಾಗಿ ಮತದಾರರ ಜೊತೆ ಸಂಪರ್ಕ, ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸ್ಕೊಂಡು ಮತದಾರರ ಪಟ್ಟಿಯನ್ನು ಹಿಡ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಅವರ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ವಿಶೇಷವಾಗಿ ಈ ಬಾರಿ ನಾವು ಅದಕ್ಕೆ ಘಟ ಪ್ರಮುಖರನ್ನು ಜೋಡಿಸಿಕೊಂಡು ಘಟ ಪ್ರಮುಖರ ಮುಖಾಂತರವಾಗಿ ಮತದಾನ ಸಂದರ್ಭದಲ್ಲಿ ಎಲ್ಲ ಪದವೀಧರರನ್ನು ಕರ್ಕೊಂಡು ಬರಬೇಕು, ಶಿಕ್ಷಕರನ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ತಯಾರಿಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಶಾಲಾ ಕಾಲೇಜುಗಳು ರಜೆಗಳಿರೋದರಿಂದ ಅವರ ಸಂಪರ್ಕದ ಸಮಸ್ಯೆ ಇತ್ತು. ಆದರೆ ಲೋಕಸಭಾ ಚುನಾವಣೆಯ ಜೊತೆಯಲ್ಲಿ ಈ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು, ಶಾಸಕರುಗಳು, ನಮ್ಮೆಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ 80% ಹೆಚ್ಚು ಮತದಾನ ಆಗಬೇಕು ಅನ್ನತಕ್ಕಂಥ ಪ್ರಾಮುಖ್ಯತೆಯನ್ನು ನಮ್ಮ ಪಾರ್ಟಿ ಕೊಟ್ಟಿದೆ. ಹಾಗಾಗಿ ಅದಕ್ಕೋಸ್ಕರ ಪಾರ್ಟಿಯಿಂದ ವ್ಯವಸ್ಥೆಗಳನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ನಮಗೆ ವಿಶ್ವಾಸ ಇದೆ ಈ ಬಾರಿಯೂ ಎರಡೂ ಕ್ಷೇತ್ರದಲ್ಲೂ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ನೇರವಾಗಿರ್ತಕ್ಕಂಥ ಅಭ್ಯರ್ಥಿ ಪದವೀಧರರ ಕ್ಷೇತ್ರಕ್ಕೆ ಧನಂಜಯ ಸಜ್ಜಿ ಅವರನ್ನು ನಿಲ್ಲಿಸಲಾಗಿದೆ. ಒಬ್ಬರು ವೈದ್ಯರು, ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು, ಬೇರೆ ಬೇರೆ ರೀತಿಯ ಸಾರ್ವಜನಿಕ ಸೇವೆಯಲ್ಲಿ ಗುರುತಿಸಿಕೊಂಡವರು, ಒಬ್ಬರು ಶಿವಮೊಗ್ಗದ ಶ್ರೇಷ್ಠ ವೈದ್ಯರು. ಅವರನ್ನು ಪದವೀಧರರ ಕ್ಷೇತ್ರದಲ್ಲಿ, ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಇವತ್ತು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವೆ. NDA ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜನತಾದಳಕ್ಕೆ ಆ ಕ್ಷೇತ್ರವನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ. ಕಳೆದ ಬಾರಿ ಭೋಜೇಗೌಡರು ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದರು. ಈ ಬಾರಿ ಮತ್ತೆ ಭಾರತೀಯ ಜನತಾ ಪಾರ್ಟಿ NDA ಜನತಾದಳದ ಅಭ್ಯರ್ಥಿಯಾಗಿ ಅವರನ್ನು ಸ್ಪರ್ಧೆಗಿಳಿಸಿದ್ದೀವಿ. ಇಬ್ಬರನ್ನ ಮತದಾರ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಭೋಜೇಗೌಡರು ಕಳೆದ 5 ವರ್ಷದಲ್ಲಿ ಚೆನ್ನಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿರಂತರವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡವರು. ಸರ್ಜಿ ಅವರು ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ಈಗಾಗಲೇ ನಮ್ಮೆಲ್ಲ ಚುನಾವಣೆಯ ಪ್ರಕ್ರಿಯೆಗಳು ಮುಗಿದಿದ್ದಾವೆ. ಮತದಾರರ ಬಳಿ ಹೋಗತಕ್ಕಂಥದ್ದು, ಸಂಪರ್ಕ ಮಾಡ್ತಕ್ಕಂಥ ಇವತ್ತು ಕೊನೆಯ ಗಳಿಗೆಯಲ್ಲಿ ಎಲ್ಲವನ್ನು ಮುಗಿಸಿಕೊಂಡು ನಮ್ಮೆಲ್ಲ ಶಾಸಕರು ಇವತ್ತು ಕ್ಷೇತ್ರದಲ್ಲಿ ಇದ್ದಾರೆ, ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಾನು ಪದವೀಧರರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ಬಾರಿ ಮತ್ತೆ ಡಾಕ್ಟರ್ ಸರ್ಜಿ ಮತ್ತು ಭೋಜೇಗೌಡರಿಗೆ ಆಶೀರ್ವಾದವನ್ನು ಮಾಡಬೇಕು, ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳಿಗೆ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡ್ತೇವೆ. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ವಿಧಾನ ಪರಿಷತ್ ಮಾಜಿ ಸದಸ್ಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಕುಡ್ಲ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ಬಿಜೆಪಿ ಮುಖಂಡರು ಹರಿಕೃಷ್ಣ ಬಂಟ್ವಾಳ, ವಿಕಾಸ್ ಪುತ್ತೂರು, ಯತೀಶ್, ಶ್ರೀಮತಿ ಮಂಜುಳಾ ರಾವ್ ಸುದ್ದಿಗೋಷ್ಠಿ ಒಡಿಗೆತ್ತರು. ಸುದ್ದಿವಂಚಲಿಗೆ ಸ್ವಾಗತ. ನೈಋತ್ಯ ಶಿಕ್ಷಕರನ ಕ್ಷೇತ್ರ ಬೊಕ್ಕ ಪದವೀಧರನ ಕ್ಷೇತ್ರದ ಸಮಸ್ಯೆಲೇನು ಗಂಭೀರವಾದ ಪರಿಗಣಿಸಾದ ಈ 2 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಂದವಡು ಪಂಪನ ನಿಟ್ಟಿಡು ಕಾಂಗ್ರೆಸ್ ಮುಖಂಡರು, ತಳಮಟ್ಟದ ಕಾರ್ಯಕರ್ತರು ಇಂಜ ಶ್ರಮಿಸಾದರು ಪಂಡದ KPCC ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ ತಿರುಪಾದರು. ನೈಋತ್ಯ ಶಿಕ್ಷಕರನ ಕ್ಷೇತ್ರಗ ಬೊಕ್ಕ ಪದವೀಧರನ ಕ್ಷೇತ್ರಗ ಆಯನೂರು ಮಂಜುನಾಥ್ ಬೊಕ್ಕ ಡಾಕ್ಟರ್ KK ಮಂಜುನಾಥ್ ಮೇಸ್ಟರ್ ಕಾಂಗ್ರೆಸ್ ಅಭ್ಯರ್ಥಿಲಾದ ಸ್ಪರ್ಧಿಸಾದರು. ಈ 2 ಜನದ ಗೆಲ್ಮೆಗ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಈ ಸರ್ತಿ ತಳಮಟ್ಟದ ದಿಂಜ ಶ್ರಮ ವಹಿಸಿ ಬೇಲೆ ಮತದೇರು. ಅಂಚಾದು ಕಾಂಗ್ರೆಸ್ 2 ಅಭ್ಯರ್ಥಿಲ್ನ ಗೆಂದಾವಲಕ ಮತದಾರ ಬಂಧುಗಳ ಕೇನೊಂದುಲೆ ಪಂಡದ ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿ ತಿರುಪಾದರು. ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ, ಅತಿ ಮುಖ್ಯವಾಗಿ ಶಿಕ್ಷಕರಿಗೆ ನಾವು ಏನು ಸರ್ಕಾರದ ನಿಲುವನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಒಂದು ಮನವರಿಕೆಯನ್ನು ಮಾಡಿದ್ದೇವೆ. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮತ್ತು ಪಾರ್ಟ್ ಆಫ್ ದಾವಣಗೆರೆ 2 ವಿಧಾನಸಭಾ ಕ್ಷೇತ್ರಗಳು, ಅಂದರೆ ಸುಮಾರು 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ ಒಂದನೇದು ಪದವೀಧರ ಕ್ಷೇತ್ರದಿಂದ ಆಯನೂರು ಮಂಜುನಾಥ್ರವರು, ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಡಾಕ್ಟರ್ KK ಮಂಜುನಾಥ್ ಕುಮಾರ್ ಅವ್ರನ್ನ ಮೇಸ್ಟ್ರು ಅಂಥೇಳಿ ಹೆಚ್ಚಾಗಿ ಕರೀತಾ ಇದ್ದಾರೆ.
ಅವ್ರುಗಳನ್ನ ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಸಂಪೂರ್ಣವಾದ ನಂಬಿಕೆ ನಮ್ಮ ಪಕ್ಷದ ಮೇಲಿದೆ. ಇವತ್ತು ಬೆಳಗ್ಗೆ ಸುಮಾರು 10:30 ಗಂಟೆಯಿಂದ ಇಲ್ಲಿ ತನಕ ನಾವು ಯಾರನ್ನೆಲ್ಲ ಅಬ್ಸರ್ವರ್ನ ಉಸ್ತುವಾರಿಗಳನ್ನು ಹಾಕಿದ್ವಿ ಅವರುಗಳ ಒಂದು ಸಭೆಯನ್ನು ಮಾಡಿದ್ವಿ. ಅವರ ಸಂಪೂರ್ಣವಾದ ಫೀಡ್ಬ್ಯಾಕ್, ಅವರ ಮಾಹಿತಿಗಳನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು ನಮ್ಮ 2 ಜಿಲ್ಲೆಗೆ ಅಂತ ಹೇಳಿದ್ರೆ ಇವತ್ತು ನಾನು ಈ ಪತ್ರಿಕೆಯನ್ನು 2 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಕರೀತಾ ಇದ್ದೀನಿ. ಒಂದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಮತ್ತು ಅಶೋಕ್ ಕೂಡರವರು ಸಹ ಇಲ್ಲಿದ್ದಾರೆ. ಈ 2 ಜಿಲ್ಲೆಯಿಂದ ನಮಗೆ ಸುಮಾರು 26 ಬ್ಲಾಕ್ಗಳು ನಮಗೆ ಬರುತ್ತೆ. 16 ಬ್ಲಾಕ್ಗಳು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬ್ಲಾಕ್ಗಳನ್ನು ನಾವು ಮಾಡಿರ್ತೀವಿ. ಅದೇ ರೀತಿ ಉಡುಪಿ ನಮಗೆ ಇಲ್ಲಿ 8 ಅಂತ ಹೇಳಿದ್ರೆ 8 ವಿಧಾನಸಭಾ ಕ್ಷೇತ್ರದ ನಮಗೆ ಸುಮಾರು 16 ಬ್ಲಾಕು, ಮತ್ತು ಉಡುಪಿಗೆ ಸಂಬಂಧಪಟ್ಟಾಗೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 10 ಬ್ಲಾಕ್ಗಳು ನಮ್ಮಲ್ಲಿದೆ. ಈ 26 ಬ್ಲಾಕ್ಗಳನ್ನು ನಾವೇನು 2 ಜಿಲ್ಲೆಗೆ ಸಂಬಂಧಪಟ್ಟಾಗೆ ಎಲ್ಲರನ್ನ ಇವತ್ತು ಈ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ PCCಯಿಂದ ನಮ್ಮ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಗಫೂರ್ ಅವರನ್ನು ಇಲ್ಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿಯನ್ನು ಹಾಕಿದರು, ಉಪಾಧ್ಯಕ್ಷರನ್ನು. ಅದೇ ರೀತಿ ಉಡುಪಿಗೆ ಐವಾನ್ ಡಿಸೋಜ ಅವರನ್ನು ಹಾಕಿದರು. ಅದೇ ರೀತಿ ನಮ್ಮ MS ಮಹಮ್ಮದ್ರವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದರು, ಅವರನ್ನು ಸಹ ಉಡುಪಿ ಜಿಲ್ಲೆಗೆ ಹಾಕಿದ್ವಿ, ಉಡುಪಿ ಜಿಲ್ಲೆಯ 2-3 ಕ್ಷೇತ್ರಕ್ಕೆ. ಅದೇ ರೀತಿ ನಮ್ಮ ಮಮತಾ ಗಟ್ಟಿ ಅವರು ಚೇರ್ಮನ್ ಇದ್ದರು, ಅವರನ್ನು ಸಹ ಚೇರ್ಮನ್ಗಳನ್ನ ವತಿಯಿಂದ ಅವ್ರನ್ನ ಅಲ್ಲಿಗೆ ಕಳಿಸಿದ್ವಿ. ಸದಾಶಿವ ಉಳ್ಳಾಳ ಅವರನ್ನು ನಾವು ಶಿವಮೊಗ್ಗಕ್ಕೆ ಅಂತಂದರೆ ಎಂಟೈರ್ ಮಿಷನರಿನೇ ಈ ಸಲ ಪ್ರಪ್ರಥಮ ಬಾರಿಗೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಾಕಿ ಪ್ರತಿ ಮತದಾರರನ್ನು ಭೇಟಿ ಮಾಡಿ ಮನವೊಲಿಸೋದ್ರಲ್ಲಿ ನಾವು ಸಫಲರಾಗಿದ್ವಿ. ಇವತ್ತು ನಾವೇನು ನಮ್ಮ ಎಲ್ಲ ಉಸ್ತುವಾರಿಗಳ ಒಂದು ಸಭೆಯನ್ನು ಫೀಡ್ಬ್ಯಾಕ್ಗಳನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಅವ್ರು ಸಹ ಹೇಳ್ತಿರೋದಿಷ್ಟೇ, ಇದು ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಬ್ಲಾಕಿಗೆ ಸಂಬಂಧಪಟ್ಟಂಥ ಉಸ್ತುವಾರಿಗಳು, ನಾವು ಭಾಳ ವರ್ಷ ತನಕ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಯಾರೋ ಅಭ್ಯರ್ಥಿಗಳು ಆಗ್ತಾ ಇದ್ರು, ನಾವೊಂದು ಸುಮ್ಮನೆ ನಾಮಕಾವಸ್ಥೆಗೆ ಮತವನ್ನು ಕೇಳ್ತಾ ಇದ್ವಿ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇರ್ಬೋದು, ಯಾರದ ಗೆದ್ದ ಅಭ್ಯರ್ಥಿ ತನ್ನ ಮೇಲ್ಗೈಯನ್ನು ತೋರಿಸ್ತಾ ಇದ್ರು. ಆದರೆ ಈ ಸಲ ನಾವು ಬ್ಲಾಕ್ ಮಟ್ಟದಿಂದ ಗ್ರಾಮೀಣ ಮಟ್ಟದಿಂದ ಬೂತ್ ಮಟ್ಟಕ್ಕೆ ನಾವು ಹೋಗಿ ಮತವನ್ನು ಕೇಳಿರೋದ್ರಿಂದ ಹೆಚ್ಚಿನವರು ಕಾಂಗ್ರೆಸ್ ಪಕ್ಷದ ಫಲಾನುಭವಿಗಳಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ತಮ್ಗೆ ಈಗಾಗಲೇ ಹೆಚ್ಚಿನ ಮಾಹಿತಿಗಳು ಗೊತ್ತಿದೆ, ಆದರೆ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇರೋದು ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪದವೀಧರರಲ್ಲಿ 8,375 ಜನ ಪುರುಷರು ಇದ್ದಾರೆ ಅಂತೇಳಿದ್ರೆ ಮತದಾರರು. ಸುಮಾರು ಮಹಿಳೆಯರ ಮಟ್ಟದಲ್ಲಿ ಅದರಲ್ಲಿ ಬರೀ ನಮಗೆ 11,596 ಅಂತ ಹೇಳಿದ್ರೆ ಮಹಿಳಾ ಮತದಾರರ ನೋಂದಣಿ ಜಾಸ್ತಿ ಆಗಿದೆ ಈ ಸಲ. ಒಟ್ಟಿಗೆ 19,971 ನಮ್ಮ ಮತದಾರರು ದಕ್ಷಿಣ ಕನ್ನಡದಲ್ಲಿದ್ದಾರೆ. ಉಡುಪಿಗೆ ಸಂಬಂಧಪಟ್ಟ ಹಾಗೆ 7,857 ಪುರುಷ ಮತದಾರರು, 9,176 ಮಹಿಳಾ ಮತದಾರರು ಅಂತೇಳಿ ಸುಮಾರು 17,033 ಮಹಿಳಾ ಮತದಾರರು ಈ 2 ಕ್ಷೇತ್ರದಲ್ಲಿ. ಅಂತ ಹೇಳಿದ್ರೆ ನಾವು ಒಟ್ಟಾರೆಯಾಗಿ ನೋಡಿದಾಗ ಈ 2 ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಈ ಪದವೀಧರರಲ್ಲಿ ನಮಗೆ ಹೆಚ್ಚಿಗೆ ಕಂಡಿದ್ದಾರೆ. ಅದೇ ರೀತಿ ನಾವು ಟೀಚರ್ಸ್ಗಳನ್ನು ನೋಡಬೇಕಾದ್ರೆ ಶಿಕ್ಷಕರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಪುರುಷರದು 2,526, ಮಹಿಳೆಯರದು 5,128. ಉಡುಪಿಯಲ್ಲಿ 1,641 ಪುರುಷರು, 2,283 ಮಹಿಳೆಯರಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಟೀಚರ್ಸ್ದು ಒಟ್ಟು 7,674, ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಯಾಕೆಂದರೆ ಲೇಟೆಸ್ಟ್ ಅವ್ರನ್ನ ಆ್ಯಡ್ ಮಾಡಿರೋಂಥದ್ದು. ಮತ್ತು ಉಡುಪಿಗೆ ಸಂಬಂಧಪಟ್ಟಾಗೆ 3,926. ಅಂದರೆ ನಮಗೆ ಒಂದು ಆಶೆ ಏನಪ್ಪ ಅಂತ ಹೇಳಿದ್ರೆ, ಮಹಿಳಾ ಮತದಾರರು ಹೆಚ್ಚಿರೋದ್ರಿಂದ ನಾವೇನು ಈ ಸಲ ಬಸ್ ಫ್ರೀಯನ್ನು ಮಾಡಿದ್ದೀವಿ. ಬಸ್ ಫ್ರೀಯನ್ನು ಮಾಡಿರೋದ್ರಿಂದ ಹೆಚ್ಚಿನ ಮಹಿಳೆ ಟೀಚರ್ಸ್ಗಳು ಅದರಲ್ಲಿ ಬಸ್ಸಲ್ಲಿ ಓಡಾಡುವಂಥವ್ರು ಖಂಡಿತವಾಗೂ ಅವರು ನಮ್ಮನ್ನು ಕೈ ಹಿಡಿತಾರೆ, ಅವ್ರು ನಮಗೆ ಮತವನ್ನು ಹಾಕ್ತಾರೆ. ಹಾಗಾಗಿ 2 ಕ್ಷೇತ್ರಗಳಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ ಅಂಥೇಳಿ. ಅದೇ ರೀತಿ ಅವ್ರದ್ದು ದೊಡ್ಡ ಬೇಡಿಕೆ ಏನಪ್ಪ ಇತ್ತು ಅಂತ ಹೇಳಿದ್ರೆ, ಶಿಕ್ಷಕರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಬೇಡಿಕೆ OPS ಜಾರಿ ಮಾಡಬೇಕು. ಅದು OPS ಮತ್ತು NPS ಅಂತ ಇತ್ತು, ನ್ಯೂ ಪೆನ್ಷನ್ ಸ್ಕೀಮ್ ಮತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಇತ್ತು. ಈಗ NPS ಅಲ್ಲಿ ಅವರು ಜಾರಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಎಷ್ಟು 10 ಲಕ್ಷ ಸಿಗುತ್ತೆ, 30 ಲಕ್ಷ ಸಿಗುತ್ತೆ, 50 ಲಕ್ಷ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ರು. ಹಾಗಾಗಿ ಅದನ್ನು ಆಪ್ಟ್ ಮಾಡಿದರು. ಆದರೆ ಈಗ ಅವರಿಗೆ ಕಮ್ಮಿ ಸಿಗ್ತಾ ಇದೆ ಅಂತ ಹೇಳಿದ ಮೇಲೆ
ಈಗ ಅವರು OPS ಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬಂದೆ ಅಲ್ಲಿ OPS ಅನ್ನು ತಂದಿದೆ. ಹಾಗಾಗಿ ನಾವು ಈ ಶಿಕ್ಷಕ ಏನು ನಮ್ಮ ಪ್ರಣಾಳಿಕೆಯಲ್ಲಿ ಸಹ ನಾವು ಇದನ್ನು ಹೇಳಿದ್ವಿ, ನಾವು NPS ಅನ್ನು ರದ್ದು ಮಾಡಿ OPS ಅನ್ನು ತರ್ತೇವೆ ಅಂತ ಹೇಳಿ. ಹಾಗಾಗಿ ನಮ್ಮ ಪಕ್ಷದ ನಿಲುವಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಒಂದು ಪ್ರಮುಖ ಬೇಡಿಕೆಯಾದ OPS ಅನ್ನು ತರ್ತೇವೆ ಅನ್ನೋದನ್ನು ಸಹ ಇದೆ. ಇನ್ನೊಂದು ಅವರ ಬೇಡಿಕೆ ಏನಿತ್ತಪ್ಪ ಅಂತ ಹೇಳಿದ್ರೆ 7ನೇ ವೇತನ ಆಯೋಗದ ಜಾರಿಗೆ ಮಾಡಬೇಕು ಅಂತ ಹೇಳಿ. ಅದರ ಒಂದು ಅಂತಿಮ ವರದಿಯನ್ನು ಸರ್ಕಾರ ಈಗಾಗಲೇ ಪಡೆದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸಹ ಜಾರಿಗೆ ಮಾಡ್ತದೆ ಅನ್ನೋದಿದೆ. ಹಾಗಾಗಿ ಈ ಎರಡೂ ಕಾಂಗ್ರೆಸ್ ಪಕ್ಷದ ಒಂದು ಏನು ನಿಲುವಿತ್ತು, ಈ ನಿಲುವಿನಿಂದ ಹೆಚ್ಚಿನ ನಮ್ಮ ಶಿಕ್ಷಕರು ನಮ್ಮನ್ನು ಕೈ ಹಿಡಿತಾರೆ, ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಯನೂರು ಮಂಜುನಾಥ್ ಅವರು ಮತ್ತು KK ಮಂಜುನಾಥ್ ಮಾಸ್ಟ್ರು ಇಬ್ಬರೂ ಗೆಲ್ತಾರೆ ಅಂತ ಹೇಳಿಕೊಂಡು ಈ ಒಂದು ತಮ್ಮ ಮಾಧ್ಯಮದ ಮೂಲಕ ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮತದಾರರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಹ ನಾನು ಇವತ್ತು ಮತವನ್ನು ಯಾಚನೆ ಮಾಡ್ತಾ ಇದ್ದೇನೆ. ತಾವುಗಳು ನಮಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಅಭ್ಯರ್ಥಿಗಳಿಗೆ ತಾವು ಮತವನ್ನು ಕೊಡಬೇಕು. ಪದವೀಧರರು ಮತ್ತು ಶಿಕ್ಷಕರು ನೀವು ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿದಲ್ಲಿ, ಯಾಕೆಂತ ಹೇಳಿದ್ರೆ ನಮಗೀಗ ಮೇಲ್ಮನೆಯಲ್ಲಿ ನಮಗೆ ಸ್ವಲ್ಪ ಬಹುಮತದ ಕೊರತೆ ಇದೆ. ಈ ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆದ್ದದಲ್ಲಿ ಖಂಡಿತವಾಗಿ ನಮ್ಮ ಬಹುಮತ ನಮ್ಮ ಮೇಲ್ಮನೆಯಲ್ಲಿ ಬರುತ್ತೆ. ಮೇಲ್ಮನೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ವಿಧೇಯಕಗಳನ್ನು ತಿದ್ದುಪಡಿ ತಂದಾಗ ಸಂದರ್ಭದಲ್ಲಿ ನಮಗೆ ಅದು ಗೆಲ್ಲಬೇಕು. ಯಾಕೆಂದರೆ ಸೋತಾಗ ಹೋಗುತ್ತೆ, ಮತ್ತೆ ಒಂದ್ಸಲ ಅದು ಅಸೆಂಬ್ಲಿಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಒಂದು ವಿಧಾನ ಪರಿಷತ್ತಲ್ಲಿ ನಮಗೆ ಬಹುಮತ ಬೇಕು. ಹಾಗಾಗಿ ಎರಡೂ ಕ್ಷೇತ್ರವನ್ನು ತಾವು ಗೆಲ್ಲಿಸಬೇಕು ಅಂತೇಳಿ ಎಲ್ಲ ಮತದಾರರಲ್ಲಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಈ ಒಂದು ಪಕ್ಷದಲ್ಲಿ ಈ ಸಲ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ನಮ್ಮ ಪಕ್ಷದ ನಾಯಕರುಗಳು ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿ ಮಧು ಬಂಗಾರಪ್ಪನವರು ಇಲ್ಲಿಗೆ ಬಂದಿದ್ದರು, ಸಲೀಂ ಅಹಮದ್ ಅವರು ಬಂದಿದ್ದರು, ಮೊನ್ನೆ ಪುಟ್ಟಣ್ಣ ಬಂದಿದ್ದರು. ಆಮೇಲೆ ಈ ರೀತಿ ಸುಮಾರು ಜನ ನಾಯಕರುಗಳು ನಮ್ಮಲ್ಲಿ ಬಂದಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಬ್ಲಾಕಿಗೆ ಸಹ ಅವರು ವಿಸಿಟ್ ಮಾಡಿದ್ದಾರೆ. ನಮ್ಮ ಚೇರ್ಮನ್ಗಳಿರ್ಬೋದು, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರು ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಯುವ ಕಾಂಗ್ರೆಸ್ ಇರ್ಬೋದು, NSY ಇರ್ಬೋದು, ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ನಾನು ಒಂದು ಅಭಿನಂದನೆಗಳನ್ನು. ಯಾಕೆಂತ ಹೇಳಿದ್ರೆ ಪ್ರಪ್ರಥಮ ಬಾರಿಗೆ ನಾವು ಅವರ ಒಂದು ಕರ್ತವ್ಯವನ್ನು ಉತ್ತಮ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಚುನಾವಣೆಗೆ ಸ್ಪರ್ಧಿಸಿದಂಥ ನಮ್ಮ ಶಾಸಕ ಮಿತ್ರರು, ನಮ್ಮ ಯಾರು ಅಭ್ಯರ್ಥಿಗಳಿದ್ದರು, ಶಾಸಕರು ಮಾಡಿದ್ದಾರೆ. ಅದೇ ರೀತಿ ಅಭ್ಯರ್ಥಿಗಳು ಇವತ್ತು ಇನಾಯತ್ ಅವರಿಗೆ ನಾವು ಒಂದು ಈ 3 ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟಿದ್ವಿ. ಅವರು ಸಹ ಉತ್ತಮವಾದಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಲೋಬರ್ ಅವರು ಪ್ರತಿ ಒಂದು ಶಾಲೆಗಳಿಗೆ ವಿಸಿಟ್ ಮಾಡಿದ್ದಾರೆ. ಎಲ್ಲ ನಮ್ಮ ಐವನ್ ಅವರು ಮಾಡಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವರು ಎಲ್ಲರೂ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಸಹ ಒಂದು ಪಕ್ಷದ ವತಿಯಿಂದ, ಯಾಕೆಂತ ಹೇಳಿದ್ರೆ ಅವರ ಕರ್ತವ್ಯವಿತ್ತು, ಆದರೆ ಪಕ್ಷದ ಒಂದು ನಾವು ಅವರನ್ನು ಕೆಲಸವನ್ನು ಮಾಡಿ ಗುರುತಿಸುವಂಥ ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಈ ಎಲ್ಲರ ಒಂದು ಒಮ್ಮತದ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷ, ಯಾಕೆಂದರೆ ಇಲ್ಲಿವರೆಗೆ ನಾವು ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಅಂತೆ, ಆದರೆ ಈ ಸಲ ಒಂದು ಗೆಲುವನ್ನು ಸಾಧಿಸ್ತೇವೆ ಎಂಬ ಒಂದು ಅಚಲವಾದ ವಿಶ್ವಾಸ. ಈ ಚುನಾವಣೆಯನ್ನು ತಂಕ್ಲು ಅತಿ ಗಂಭೀರವಾದ ಪರಿಗಣಿಸಾದು ಬೇಲಮಂದದ ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್, ಶಿಕ್ಷಕಿಯರ ಕ್ಷೇತ್ರದ ಡಾಕ್ಟರ್ KK ಮಂಜುನಾಥ್ ಅರೆನು ಮೇಷ್ಟ್ರ ಪಂಡದಲ್ಲಿ ಪೇರು ಮೊಕ್ಕಲು ರಡ್ಡು ಜನಲ ಗೆಂದೂರು ಪನ್ಪಿನ ವಿಶ್ವಾಸ ತಂಗ್ಲಿಗೆ ಉಂಡು ಪಣದ ಮಂಜುನಾಥ್ ಭಂಡಾರಿ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್, ಕಾಂಗ್ರೆಸ್ ಮುಖಂಡರು MS ಮೊಹಮ್ಮದ್, ಅಬ್ದುಲ್ ಗಫೂರ್, ಸದಾಶಿವ್ ಉಳ್ಳಾಲ್, ಅಶೋಕ್ ಕೊಡೆಯೂರು, ಶ್ರೀಮತಿ ಮಮತಾ ಗಟ್ಟಿ, ಇನಾಯತ್ ಆಲಿ, ಅಶ್ವಿನ್ ಕುಮಾರ್ ರೈ ಇಂಚಿತಿ ಪ್ರಮುಖರು ಸುದ್ದಿಗೋಷ್ಠಿ ಒಡಿಗೆಯಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ತಾನು ಪಕ್ಷೇತರ ಅಭ್ಯರ್ಥಿಯಾದ ಸ್ಪರ್ಧೆ ಮಂತೊಂದಿಲ್ಲ. ಪದವೀಧರರ ಕ್ಷೇತ್ರದ ಮತದಾರರು ಪ್ರಬುದ್ಧ ಮತದಾರರು ಕ್ಷೇತ್ರದ ಸಮಸ್ಯೆ ಬಕ ಅಭಿವೃದ್ಧಿನ ಗೇನೊಡೆದಿಯೊಂದು ತನ್ನನ್ನು ಗೆಂದಾವೇರು ಪಂಪಿನ ವಿಶ್ವಾಸ ಉಂಡು ಪಡೆದು ಪಕ್ಷೇತರ ಅಭ್ಯರ್ಥಿ K ರಘುಪತಿ ಭಟ್ ಸುದ್ದಿಗೋಷ್ಠಿ ತೆರಿಪಾದರು. ತಾನು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಈ ಸರ್ತಿ ಪಕ್ಷೇತರ ಅಭ್ಯರ್ಥಿಯಾದ ಸ್ಪರ್ಧೆ ಮಂತೊಂದಿಲ್ಲ. ತಾನು 5 ಜಿಲ್ಲೆಗಳ ಪೋದು ಆಯ್ನಾತು ಪ್ರಚಾರ ಮಂತದೆ. ಮಾತಾ ಕಡೆಟ್ಲ ಪ್ರತಿ ಮತದಾರರನ್ನು ಭೇಟಿಯಾಯರ ಸಾಧ್ಯ ಇಚ್ಚಾಂಡಲ ಪ್ರತಿ ಕಡೆಟ್ ಪ್ರಮುಖರನ್ನು ಭೇಟಿಯಾದ ಪ್ರಚಾರ ಮಾಡ್ತದೆ. ಮಾಜಿ ಶಾಸಕಿಯಾದ ನಿರಂತರ ಜನಸಂಪರ್ಕಗಳು ಇತ್ತಿನಿರ್ದಾತ್ರ ಓಲುಲ ತಂಕ ಪ್ರತ್ಯೇಕವಾದ ತನ್ನ ಪರಿಚಯ ಮಲ್ತೊನ್ನ ಅಗತ್ಯ ಇಚ್ಚಾಂಡು. ಈ
ಕ್ಷೇತ್ರದ ಸಮಸ್ಯೆ ಅಗತ್ಯದ ಬಗೆಟ್ ತಂಕ್ ಸರಿಯಾದ ತೆರೆದುಂಡು ಇತ್ತೆ ಪೊಸತಾದ ಮಲೆನಾಡು ಕ್ಷೇತ್ರಲ ತನ್ನ ವ್ಯಾಪ್ತಿಗೆ ಬರ್ಕೊಂಡು ಅಂಚಾದ ಆ ಭಾಗದ ಸಮಸ್ಯೆನ ತೆರೆಯೊಂದು ಅವೆತ ಪರಿಹಾರಗಳ ಪ್ರಯತ್ನ ಬರ್ಪೆ ಪಣದು ಕೆ ರಘುಪತಿ ಭಟ್ ಸುದ್ದಿಗೋಷ್ಠಿ ತೆರಿಪಾಯರು. ಪದವೀಧರ ಮತದಾರರು ಪ್ರಬುದ್ಧ ಮತದಾರರು. ಅವರು ವಿಚಾರವನ್ನು ತಿಳ್ಕೊಂಡು ಈ ಚುನಾವಣೆಯಲ್ಲಿ ಯಾವ ವಿಷಯದ ಆಧಾರಿತವಾಗಿ ಚುನಾವಣೆ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ಮತವನ್ನು ಚಲಾಯಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ನಾನು ಈಗಾಗಲೇ ಮತದಾರರನ್ನು ಭೇಟಿಯಾಗುವಾಗ ಮನೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಸಂಸ್ಥೆಗೆ ಹೋಗುವಾಗ ಪ್ರತಿಯೊಬ್ಬ ಮತದಾರರು ನನಗೆ ಇಷ್ಟವರೆಗೆ ಸಹಸ್ರಾರು ಮತದಾರರನ್ನು ನಾನು ಭೇಟಿಯಾಗಿದ್ದೇನೆ. ಈಗ ಕಳೆದ ದಿವಸದಲ್ಲಿ ಇಷ್ಟವರೆಗೆ ನನ್ನನ್ನು ನಾನು ಇಂಟ್ರೊಡಕ್ಷನ್ ಮಾಡಿಕೊಳ್ಳುವಂಥ ಅಗತ್ಯ ಬೀಳಲಿಲ್ಲ. ಅವರಾಗೆ ನಾನು ಹೋದಾಗ ದೂರದಲ್ಲಿ ಬರ್ತಾ ಇರುವಾಗಲೇ ನನ್ನನ್ನು ಪರಿಚಯಿಸಿಕೊಂಡು ನಾನು ಕೆಲವೊಮ್ಮೆ ನಾನು ರಘುಪತಿ ಭಟ್ರು ಅಂತ ಉಡುಪಿಯ ಶಾಸಕನಾಗಿದ್ದವನಿಗೆ ಗೊತ್ತಿದೆ ಸರ್ ಅಂತ ಹೇಳ್ತಾರೆ. ಅಂದರೆ ಸುದೈವಶಾತ್ ನನ್ನ ಪರಿಚಯ ಇವತ್ತು 5 ಜಿಲ್ಲೆಯ ಎಲ್ಲ ಮತದಾರರುಗಳಿಗೆ ಇದೆ. ಮತ್ತು ನಾನೊಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ಸಕ್ರಿಯವಾದಂಥ ಜನಪ್ರತಿನಿಧಿ ಅಂತ ಹೇಳುವಂಥದ್ದು ಮತದಾರರ ಗಮನದಲ್ಲಿದೆ. ಮತ್ತು ನನ್ನ ಸಾಧನೆಗಳ ಪಟ್ಟಿ, ಶಾಸಕನಾಗಿದ್ದಾಗ ಮಾಡಿದಂಥ ಸಾಧನೆಗಳ ಪಟ್ಟಿ ಈಗಾಗಲೇ ಪ್ರತಿ ಮತದಾರರಿಗೆ ಅಂಚೆಯ ಮೂಲಕ ನಾನು ಕಳಿಸಿದ್ದೇನೆ. ಸಾಧ್ಯವಾದಷ್ಟು ಫೋನ್ನ ಮೂಲಕ ಸಂಪರ್ಕ ಮಾಡ್ತಾ ಇದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡುವಂಥದ್ದು, ಇದೊಂದು ವಿಸ್ತಾರವಾದಂಥ ಕ್ಷೇತ್ರ, 5.5 ಜಿಲ್ಲೆ ಅಂದರೆ ಮತದಾರ ಸಂಖ್ಯೆ ಕಡಿಮೆ ಇದೆ, 85,000 ಮಾತ್ರ. ಆದರೆ ಭೌಗೋಳಿಕವಾಗಿ ಬಹಳ ದೊಡ್ಡದು. ನಾವೆಲ್ಲ ವಿಧಾನಸಭೆಯ ಚುನಾವಣೆಯನ್ನು ಎದುರಿಸಿದಂಥವ್ರು. ಅಲ್ಲಿ 2,25,000 ಮತ ಒಂದು ವಿಧಾನಸಭಾ ಕ್ಷೇತ್ರದೊಳಗೆ ನಾವು ರೀಚ್ ಆಗ್ತಾಯಿತ್ತು. ನನ್ನ 3 ಚುನಾವಣೆಯಲ್ಲಿ, ನಾನು ಸ್ಪರ್ಧಿಸಿದ 3 ಚುನಾವಣೆಯಲ್ಲಿ ಆಗಿದೆ. ಆದರೆ ಇದು ವಿಸ್ತಾರ ಬಹಳ ದೊಡ್ಡದು, ಆದರೆ ಮತದಾರರು ಕಡಿಮೆ. ಒಂದು ಭಾಗಕ್ಕೆ ಹೋಗಿ ಎಲ್ಲರನ್ನು ಭೇಟಿಯಾಗಲಿಕ್ಕಾಗಲ್ಲ ಮತ್ತು ಕೆಲವೊಮ್ಮೆ ಸಿಕ್ಕಲ್ಲ. ಶಾಲೆ ಪ್ರಾರಂಭ ಆದದ್ದು ನಿನ್ನೆ ಮೊನ್ನೆಯಿಂದ. ಶಿಕ್ಷಕರುಗಳು ಶಾಲೆಗೆ ಪ್ರಾರಂಭ ಆದ ಮೇಲೆ ಹಲವಾರು ಕಡೆ ನನಗೆ ಮತದಾರರನ್ನು ನೇರವಾಗಿ ಸಂಪರ್ಕ ಮಾಡಲಿಕ್ಕಾಗಲಿಲ್ಲ ಅಥವಾ ನೇರವಾಗಿ ಅವರನ್ನು ಭೇಟಿಯಾಗಲಿಕ್ಕಾಗಲಿಲ್ಲ. ನನ್ನ ಪತ್ರ ಮತ್ತು ಮನವಿಯನ್ನು ಕೊಟ್ಟಿದ್ದೇನೆ. ನಾನು ಮಾಧ್ಯಮದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ನೈಋತ್ಯ ಪದವೀಧರದ ಎಲ್ಲ ನೋಂದಾಯಿತ ಪದವೀಧರರಲ್ಲಿ ನಾನು ವಿನಂತಿ ಮಾಡ್ತೇನೆ, ತಾವು ಅನ್ಯತಾ ಭಾವಿಸಬಾರ್ದು. ನಾನು ಸಮಯದ ಅಭಾವದಿಂದ ನಮಗೆ ನಮ್ಮ ನಿರ್ಧಾರಗಳು ತಡವಾದ್ದರಿಂದ ನಮಗೆಲ್ಲರನ್ನ ರೀಚ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ತಾವು ಇದನ್ನು ನನ್ನ ಮನ್ನಿಸಿ ಮುಂದೆ ನಾನು ಗೆದ್ದ ಮೇಲೆ ನಿಮ್ಮ ಜೊತೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡು ನಿರಂತರವಾಗಿ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಮತದಾರರ ಸಂಪರ್ಕವನ್ನು ನಾನು ಮಾಡುವನಿದ್ದೇನೆ. ಆ ದೃಷ್ಟಿಯಿಂದ ಮಾಧ್ಯಮದ ಮೂಲಕ ಎಲ್ಲ ಪದವೀಧರರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅವರೆಲ್ಲರೂ ನನ್ನ ಕ್ರಮ ಸಂಖ್ಯೆ 7ರಲ್ಲಿ ನನ್ನ ಸಂಖ್ಯೆ ಇದೆ. ಇದಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಿ ನನ್ನನ್ನು ಗೆಲ್ಲಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ವಿಶೇಷವಾಗಿ ನಾನು ಕರಾವಳಿ ಭಾಗದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವ್ರು. ಕರಾವಳಿಯ ಪ್ರತಿಯೊಂದು ಸಮಸ್ಯೆಯ ಸ್ಪಷ್ಟ ಅರಿವು ನನಗಿದೆ. ಅದು ಮೀನುಗಾರರ ಸಮಸ್ಯೆ ಇದ್ದರೆ 3 ಜಿಲ್ಲೆಯಲ್ಲಿ ಮೀನುಗಾರರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಂಥವನು. ಮೀನುಗಾರರ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಮತ್ತು ಸರ್ಕಾರದಲ್ಲಿ ನಾನು ಪರಿಣಾಮಕಾರಿಯಾಗಿ ಆಗ್ರಹ ಮಾಡಿ ಅದರಲ್ಲಿ ಯಶಸ್ಸು ಕಂಡವನು. ಮೀನುಗಾರರಲ್ಲಿರುವಂಥ ಕೃಷಿಕರ ಸಮಸ್ಯೆ ಇರ್ಬೋದು, ಕರಾವಳಿಯ ಭಾಗದ ಜನರಲ್ಲಿರುವಂಥ ಕೃಷಿಕರ ಸಮಸ್ಯೆ ಇರ್ಬೋದು, ಅಥವಾ ಇವತ್ತು ನಮ್ಮ ಕರಾವಳಿಯಲ್ಲಿ ವಿಶೇಷವಾಗಿ ಇರುವಂಥ ಸಮಸ್ಯೆಗಳು, ರೆವಿನ್ಯೂಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಅದು ಡೀಮ್ಡ್ ಫಾರೆಸ್ಟ್ನ ಪರಿಹಾರದ ಸಮಸ್ಯೆ ಇರ್ಬೋದು, ಅಥವಾ ಮೂಲಗೇಣಿಯ ಸಮಸ್ಯೆಗಳಿರ್ಬೋದು, ಅಥವಾ ಅರಣ್ಯದಿಂದ
ಅರಣ್ಯ ಇಲಾಖೆಯ ಸಮಸ್ಯೆಗಳು ಇರ್ಬೋದು. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಸರ್ಕಾರದಿಂದ ಕಾನೂನು ದೃಷ್ಟಿಯಿಂದ ಆಗಬೇಕಾದಂಥದ್ದು. ಇವತ್ತು ಆಯುಷ್ಮಾನ್ ಭಾರತದ ಒಂದು ಯೋಜನೆ ಕೇಂದ್ರ ಸರ್ಕಾರದ ಬಹಳ ಒಳ್ಳೆಯ ಯೋಜನೆ, ಆದರೆ ಅದು ಅನುಷ್ಠಾನ ಆಗ್ತಾ ಇರುವಾಗ ಸಾಕಷ್ಟು ಸಮಸ್ಯೆಗಳು ಇವತ್ತು ಬರ್ತಾ ಇದೆ. ರೆಫರಲ್ ಲೆಟ್ರು, ಕೆಲವು ಕೋಡಿಲ್ಲ, ಕೆಲವೆಲ್ಲ ಸುವರ್ಣ ಆರೋಗ್ಯ ಟ್ರಸ್ಟಿಗೆ ಆಯುಷ್ಮಾನನ್ನು ಸೇರಿಸಿದ್ದರಿಂದ ತುಂಬ ಗೊಂದಲಗಳಾಗಿದೆ. ಈ ರೀತಿ ಸಮಸ್ಯೆಗಳ ಬಗ್ಗೆ ನನಗೆ ಸಂಪೂರ್ಣವಾದಂಥ ಅರಿವಿದೆ. ಈಗ ಹೊಸದಾಗಿ ಮಲೆನಾಡು ಕ್ಷೇತ್ರವು ನನಗೆ ಸೇರ್ತಾ ಇರೋದರಿಂದ ನಾನು ಮಲೆನಾಡದ ಭಾಗದಲ್ಲಿಯೂ ಈಗಾಗಲೇ ಹೇಳಿದ್ದೇನೆ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಇಲ್ಲಿ ಅಲ್ಲದೇ ಆದಂಥ ಸ್ಥಳೀಯವಾದಂಥ ಸಮಸ್ಯೆಗಳು ಬೇರೆ ಇದೆ. ಅದನ್ನು ನಾನು ಅಧ್ಯಯನ ಮಾಡಿಕೊಂಡು ಮುಂದೆ ವಿಧಾನ ಪರಿಷತ್ತಲ್ಲಿ ಮಲೆನಾಡಿನ ಭಾಗದ ಧ್ವನಿಯಾಗಿಯೂ ನಾನು ಇರ್ತೇನೆ. ಅಲ್ಲಿ ಸ್ವಲ್ಪ ನನಗೆ ಅಧ್ಯಯನದ ಅವಶ್ಯಕತೆ ಇದೆ. ಅಡಿಕೆ ಬೆಳೆಗಾರರ ಸಮಸ್ಯೆ ಇರ್ಬೋದು, ಇದೆಲ್ಲದರ ಬಗ್ಗೆ ನಾನು ಈಗಾಗಲೇ ಅರಿವಿದ್ದವನು. ಮಲೆನಾಡಿನಲ್ಲಿ ಇರುವಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ನಾನು ಅದರ ಧ್ವನಿಯಾಗಿಯೂ ಇರುವವನು. ವಿಶೇಷವಾಗಿ ಪದವೀಧರರ ಕ್ಷೇತ್ರದಲ್ಲಿ ತುರ್ತಾಗಿ ಹಲವಾರು ಕೆಲಸಗಳು ಆಗಲಿಕ್ಕಿದೆ. ಮೊದಲನೇದು, ಪದವೀಧರರ ಎಷ್ಟು ಪ್ರಾತಿನಿಧ್ಯ ಇಷ್ಟು ಬಂದವರು ಎಷ್ಟು ಅವರ ಬಗ್ಗೆ ಧ್ವನಿ ಎತ್ತಲಿಲ್ಲ, ನಿರ್ಲಕ್ಷ್ಯಕ್ಕಾಗಿದೆ ಅಂತ ಹೇಳಿದರೆ ಈ ಚುನಾವಣೆ ಒಂದು ಉದಾಹರಣೆ. ಈ ಚುನಾವಣೆಯಲ್ಲಿ ಕನಿಷ್ಠ ಒಂದು 20 ರಿಂದ 25 ಲಕ್ಷ ಮತದಾರರು ಇರ್ತಾರೆ 5.5 ಜಿಲ್ಲೆಯಲ್ಲಿ. ಅಂದರೆ ನಿಮಗೆ 30% ಪದವೀಧರು ಅಂತ ಹೇಳಿದ್ರು 25 ಲಕ್ಷ ರೂಪಾಯಿ, 25 ಲಕ್ಷ ಜನ ಪದವೀಧರಾಗ್ತಾರೆ. ಆದರೆ ಎನ್ರೋಲ್ ಆದದ್ದು ಎಷ್ಟು ಕೇಳಿದರೆ 85,000 ಮಾತ್ರ. ಈ ನ್ಯೂನ್ಯತೆಯಿಂದ ಇವತ್ತು ಶಿಕ್ಷಕರು ಮತ್ತು ಪದವೀಧರರು ಒಟ್ಟಿಗೆ ಬರುವುದರಿಂದ ಶಿಕ್ಷಕರ ಮಾನದಂಡವನ್ನೇ ಪದವೀಧರಕ್ಕೂ ಮಾಡಿಟ್ಟಿದ್ದಾರೆ. ಇದು ಒಂದು ದೊಡ್ಡ ಸಮಸ್ಯೆ. ಶಿಕ್ಷಕರು 6 ವರ್ಷಕ್ಕೊಮ್ಮೆ ಕೆಲವೊಮ್ಮೆ ಬದಲಾವಣೆ ಆಗ್ತಾರೆ, ಪ್ರೊಫೆಷನ್ ಬಿಡ್ತಾರೆ ಅಥವಾ ರಿಟೈರ್ಡ್ ಆಗ್ತಾರೆ. ಆಗ 6 ವರ್ಷಕ್ಕೊಮ್ಮೆ ರಿನ್ಯೂವಲ್ ಸರಿ ಇದೆ. ಮತ್ತು ಅದು ರಿನ್ಯೂವಲ್ ಅವ್ರ ನೋಂದಣಿನೂ ಸುಲಭ. ಇನ್ಸ್ಟಿಟ್ಯೂಷನ್ ಹೆಡ್ ಸೈನ್ ಆಗಿ ಕೊಟ್ಟರೆ ಎಲ್ಲರದ್ದು ಎನ್ರೋಲ್ ಆಗ್ತದೆ. ಆದರೆ ಪದವೀಧರರದ್ದು 6 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ತಾ ಇರುವಂಥ ಒಂದು ಸಿಸ್ಟಮೇ ಅದು ತಪ್ಪು. ಯಾಕಂದರೆ ಪದವೀಧರರಿಗೆ ಒಮ್ಮೆ ಪದವೀಧರ ಆದಮೇಲೆ ಅವನು ಮತ್ತೆ ಪುನಃ ಪದವೀಧರ ಕ್ಯಾನ್ಸಲ್ ಆಗೋದಿಲ್ಲ. ಅವನದು ಪದವೀಧರ ಕಂಟಿನ್ಯೂ ಆಗಿರ್ತಾನೆ, ಅವನು ಸಾಯುವವರೆಗೆ ಪದವೀಧರ ಆಗಿರ್ತಾನೆ. ಆದರೆ ಪ್ರತಿ 6 ವರ್ಷಕ್ಕೊಮ್ಮೆ ಪದವೀಧರನ್ನ ನೋಂದಾಯಿಸಬೇಕಾದ್ರಿಂದ ಮತ್ತು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕು, ನೋಟ್ರಿ ಆಗಬೇಕು, ನಿಮ್ಮ ಅಫಿಡವಿಟ್ ಕೊಡಬೇಕು, ಗೆಜೆಟೆಡ್ ಆಫೀಸರ್ ಸೈನ್ ಆಗಬೇಕು, ಅವರೇ ಸ್ವತಃ ಹೋಗಿ ಕೊಡಬೇಕು. ಇಷ್ಟೆಲ್ಲ ಕಷ್ಟ ಇದ್ದದ್ರಿಂದ ಯಾರೂ ಅದನ್ನು ರಿನ್ಯೂವಲ್ ಆಗ್ತಾ ಇಲ್ಲ. ಹಾಗಾಗಿ 20-25 ಲಕ್ಷ ಜನರನ್ನು ಪ್ರತಿನಿಧಿಸಬೇಕಾದಂಥ ಜನಪ್ರತಿನಿಧಿ 85,000 ಎನ್ರೋಲ್ ಆಗಿ ನಾಡ್ದು ಎಷ್ಟು ಜನ, ಹೋದ ಸರ್ತಿ 37,000 ಇದಾಯ್ತು, ಏನು ವೋಟ್ ಪೋಲ್ ಆಯ್ತು. ಈ ಸರ್ತಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಎಲ್ಲ ಮತದಾರರು ಬಂದಿದ್ದಾರೆ. ಏನಿದ್ರು ಒಂದು 65,000 70,000 ಪೋಲ್ ಆದರೆ ಅಷ್ಟು ಜನರಿಂದ ಮಾತ್ರ 25 ಲಕ್ಷದ ಪ್ರತಿನಿಧಿ ಆಯ್ಕೆ ಆಗುವಂಥ ಒಂದು ದುಸ್ಥಿತಿ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದಲ್ಲದಿದ್ದಂಥ ಸಿವಿಸ್ತೇನೆ. ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಯಾಕಂದರೆ 6 ವರ್ಷಕ್ಕೊಮ್ಮೆ ಬದಲಾವಣೆ ಪದವೀಧರರಲ್ಲಿ ಅವಶ್ಯಕತೆ ಇಲ್ಲ. ಈಗ ನಾವು ಹೋಗುವಾಗ ಎಲ್ಲ ತುಂಬ ಬೇಸರ ಮಾಡ್ತಾರೆ, ಸರ್ ನಮ್ಮದು ಎನ್ರೋಲ್ ಇಲ್ಲ, ನಮಗೆ ಮತ ಚಲಾಯಿಸ್ಲಿಕ್ಕೆ ಆಗಲ್ಲ ಅಂತ. ಇದರಲ್ಲಿ ಭಾಳ ಸುಲಭ ಇದೆ. ನಿಮಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಸಿಗುವಾಗ ಎಲ್ಲ ಯೂನಿವರ್ಸಿಟೀಸ್ಗಳಂದರೆ ಸರ್ಕಾರದ ಮಾನ್ಯತೆ ಪಡೆದಂಥ ಯೂನಿವರ್ಸಿಟಿಗಳು, ಅವರು ಅಕೌಂಟಬಿಲಿಟಿ ಇರ್ತದೆ, ಅವರು ಜವಾಬ್ದಾರರಾಗಿರ್ತಾರೆ. ಆಗ ಕನ್ವೊಕೇಶನ್ ಆಗಿ ಹೊರಗೆ ಬರುವಾಗಲೇ ಅವರನ್ನು ಎನ್ರೋಲ್ ಮಾಡುವಂಥ ಸಿಸ್ಟಮನ್ನು ತಾರಿಗೆ ತರಬೇಕಾಗಿದೆ. ಆಗ ನ್ಯಾಯಯುತವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ಆದಾಗ ಆಗ್ತದೆ. ಅದರ ಬಗ್ಗೆ ಯಾವ ಜನಪ್ರತಿನಿಧಿಗಳು ಚರ್ಚೆ ಮಾಡಲಿಲ್ಲ. ಯಾಕಂದರೆ ಸೀಮಿತ ವೋಟರ್ಸ್ಗಳನ್ನು, ಈಗ ಈ ವರ್ಷ ನಾನು ಸ್ವಲ್ಪ ವೋಟ್ ಪೋಲ್ ಮಾಡಿದ್ದೇನೆ, ಎನ್ರೋಲ್ ಮಾಡಿದ್ದೇನೆ. ಎನ್ರೋಲ್ಡ್ ಪೋಲ್ ವೋಟರ್ಸನ್ನು ಮಾತ್ರ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ವ್ಯವಸ್ಥೆ ಇದ್ದದ್ರಿಂದ ಇದು ಆಗಿದೆ. ಹಾಗಾಗಿ ಇದರ ಬಗ್ಗೆ ಚರ್ಚೆ ವಿಧಾನ ಪರಿಷತ್ತಲ್ಲಿ ಆಗಬೇಕಾಗಿದೆ. ಮತ್ತು ಚುನಾವಣಾ ಆಯೋಗಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಇದನ್ನು ಬರ್ಕೊಳ್ಬೇಕಾಗಿದೆ. ಜಿಲ್ಲೆಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರುವಂಥ ಪದವೀಧರರಿಗೆ ಒಂದು ಟ್ರೈನಿಂಗ್ನ ವ್ಯವಸ್ಥೆಯನ್ನು ಭಾಳಷ್ಟು ಜನರಿಗೆ ಅದರ ಅನುಭವ ಇರುವುದಿಲ್ಲ. ಹಾಗಾಗಿ ತುಂಬ ಬಡವರು ಅದರಿಂದ ದೂರ ಉಳಿತಾರೆ.
ಆ ಒಂದು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ಯೋಚನೆ ಇದೆ ನನಗೆ. ಇದೆಲ್ಲ ನನ್ನ ಯೋಚನೆಗಳು. ನಾನು ಶಾಸಕನಾಗಿದ್ದಾಗ ಎಲ್ಲವೂ ಕೇವಲ ಸಮಯ ಕಳೆದದ್ದಲ್ಲ, ಶಾಸಕತ್ವದ ಕೆಲಸ ಬಿಟ್ಟು ಇಂಥ ವಿಶಿಷ್ಟವಾದ ರೀತಿಯಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ನಿಮಗೆ ಕಳೆದ ಬಾರಿ ಹೇಳಿದ್ದೆ, ನಾನು ಅಡಿಲು ಭೂಮಿ ಕೃಷಿ ಇದ್ದಿರ್ಬೋದು, ಸಾಧಕ ಶಿಕ್ಷಕ ಇರ್ಬೋದು, ಯಕ್ಷಗಾನ ಇದರಲ್ಲಿ ಶಾಲೆಗಳಲ್ಲಿ ಕಲಿಸಿದ್ದಿರ್ಬೋದು, ಸ್ನಾತಕೋತ್ತರ ಪದವಿಯನ್ನು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಕಾಲೇಜ್ ತೆಂಕರಡಿಯೂರು ಸರ್ಕಾರಿ ಕಾಲೇಜಲ್ಲಿ ಮಾಡಿದ್ದಿರ್ಬೋದು. ಈ ರೀತಿ ಶಾಸಕನಾಗಿದ್ದಾಗ ನಾನು ಒಂದು ಕ್ರಿಯಾಶೀಲವಾಗಿ ಹೊಸ ಹೊಸ ಯೋಚನೆಗಳೊಂದಿಗೆ ಕೆಲಸ ಮಾಡ್ತಾಯಿದ್ದನು. ಈಗಲೂ ನಾನು ಪದವೀಧರ ಕ್ಷೇತ್ರದ ಬಗ್ಗೆ ಒಂದಷ್ಟು ಯೋಚನೆಗಳು ನನ್ನ ಮುಂದೆ ಇದೆ. ಪದವೀಧರ ಕ್ಷೇತ್ರದ ಮತದಾರರು ನನ್ನ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದಾಗ ಅದನ್ನು ಇನ್ನೂ ಕೆಲವು ಸಲಹೆಗಳನ್ನು ಪದವೀಧರರಿಂದ ಆ ವೇದಿಕೆಯಲ್ಲಿ ನೆಟ್ವರ್ಕ್ ಡೇಟಾಬೇಸ್ದಲ್ಲಿ ನಾವು ಒಂದು ವೇದಿಕೆಯಲ್ಲಿ ಬಂದ ನಂತರ ಚರ್ಚೆ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಲಿಕ್ಕೆ ಅದಕ್ಕೆ ಧ್ವನಿಯಾಗಿ ನಾನು ಖಂಡಿತವಾಗಿಯೂ ವಿಧಾನ ಪರಿಷತ್ತಲ್ಲಿ ಇರ್ತೇನೆ ಹೇಳುವಂಥ ವಿಶ್ವಾಸ ಇದೆ. ಅಥವಾ ಸರ್ಕಾರದಲ್ಲಿ ಸರ್ಕಾರಿ ಕಚೇರಿಗಳ ಮಧ್ಯೆ ಇವತ್ತು ಶಿಕ್ಷಕರು, ಉಪನ್ಯಾಸಕರುಗಳು, ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲರ ಪ್ರತಿನಿಧಿಯಾಗಿ ನಾನು ಕೆಲಸವನ್ನು ವಿಧಾನ ಪರಿಷತ್ತಲ್ಲಿ ತಾವು ಗೆಲ್ಲಿಸಿದ ನಂತರ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಇದೆ. ಒಂದಂತೂ ಭಾಳ ಸ್ಪಷ್ಟ, ನಾನೊಬ್ಬ ಕ್ರಿಯಾಶೀಲ ವಿಧಾನ ಪರಿಷತ್ ಸದಸ್ಯನಾಗಿ ನೀವು ಗೆಲ್ಲಿಸಿದ ನಂತರ ನಾನು ಮಾಡ್ತೇನೆ. ಈ ವಿಶ್ವಾಸವನ್ನು ನಮ್ಮ ಪದವೀಧರ ಮತದಾರರು ಇಡಬೇಕು. ಪದವೀಧರನ ಕ್ಷೇತ್ರ ಏತ ನಿರ್ಲಕ್ಷ್ಯಗೆ ಒಳಗಾತನ ಪನ್ಪಿನೆಕ್ ಈ ಚುನಾವಣೆ ಸಾಕ್ಷಿ. ಇರುವ 25 ಲಕ್ಷ ಪದವೀಧರರು ಉಪ್ಪುನ ಕ್ಷೇತ್ರಡ್ ಮತದಾನಗ್ ನೋಂದಾವಣೆ ಆತಿನಿ ಕೇವಲ 80,000 ಮತದಾರರು ಪಂಡ ತೆರಿಪಾಯಿನ ರಘುಪತಿ ಭಟ್ರು ಈ ಸಮಸ್ಯೆದ ಬಗೆಟ್ ಪರಿಹಾರ ನಾಡುನ ಅಗತ್ಯ ಉಂಡು ಪಂಡ ತೆರಿಪಾಯರು. ಮಾಜಿ ಕಾರ್ಪೊರೇಟರ್ ನವೀನ್, ಅಶ್ವಿನ್, ತಂಕ ಆಪ್ತರಾಯನ ಸೂರಜ್, ರಾಘವೇಂದ್ರ ಭಟ್, ಕೃಷ್ಣ ಶೆಣೈ, ಸಂತೋಷ್ ರಾವ್, ಅಕ್ಷಯ್ ಸುದ್ದಿಗೋಷ್ಠಿ ಒಡಿಗೆಯಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ದ ಆಡಳಿತಗೂ ಒಳಪಡೆಯಿನ ಉಳ್ಳಾಲ ಹಳೆಕೋಟದ ಸೈಯದ್ ಮದನಿ ಉರ್ದು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆದ 2024-25ನೇ ಸಾಲದ ಉದಿಪನಲೆಸ್ ಪ್ರಾರಂಭೋತ್ಸವ ಬಾರಿ ಗರ್ದುಡು ಶಾಲಾ ಮುಖ್ಯೋಪಾಧ್ಯಾಯರು KMK ಮಂಜಿನಾಡಿಯರ್ನ ಮುತಾಲಿಕೆಡು ಶುಕ್ರವಾರ ಕಾಂಡೆ ನಡೆತಂಡು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿರ್ದು ನಡಪುನ ಹಳೆಕೋಟೆ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕ ಸೈಯದ್ ಮದನಿ ಪ್ರೌಢಶಾಲೆದ 2024-25ನೇ ಸಾಲದ ಶಾಲಾ ಪ್ರಾರಂಭೋತ್ಸವ ಶುಕ್ರವಾರ ನಡೆತಂಡು. ಉಳ್ಳಾಲ ಕೇಂದ್ರ ಜುಮಾ ಮಸೀದಿದ ಉಪಾಧ್ಯಕ್ಷರು ಜನಾಬ್ ಅಶ್ರಫ್ ಅಹಮದ್ ರೈಟ್ವೇರ್ನ ಗುರ್ಕಾನ್ಮೆಡ್ ವಿದ್ಯಾರ್ಥಿಗಳನ್ನು ಶಾಲೆಗೆ ದಾಖಲಾತಿ ಮಲ್ಪುನ ಮೂಲಕ ಭಾರಿ ವಿಜೃಂಭಣೆಡ್ ಆಚರಿಸಾಯರು. ಬದರ್ ಮೌಲಿದೊಟ್ಟಿಗೆ ಶುರು ಆಯ್ನ ಕಾರ್ಯಕ್ರಮಡ್ ಉಳ್ಳಾಲ ಕೇಂದ್ರ ಜುಮಾ ಮಸೀದಿದ ಪ್ರಧಾನ ಕಾರ್ಯದರ್ಶಿ ಬೊಕ್ಕ ಹಳೆಕೋಟೆ ಜುಮಾ ಮಸೀದಿದ ಕತೀಬೆರ ಆಯ್ನ ಬಹುಮಾನ್ಯ ಸಿರಾಜುದ್ದೀನ್ ಸಕಾಪಿ ಬೊಕ್ಕ ಜನಾಬ್ ಅಶ್ರಫ್ ಅಹಮದ್ ರೈಟ್ವೇ ಜೋಗ್ಲೆನ್ ಶಾಲೆಗೆ ದಾಖಲ್ ಮಲ್ಪುನ ಮೂಲಕ ಪ್ರಾರಂಭೋತ್ಸವಕ್ಕೆ ಚಾಲನೆ ಕೊಡ್ದು ಜೋಗ್ಲೆನ ಭವಿಷ್ಯಕ್ಕೆ ಶುಭ ಹಾರೈಸಿರು. ಎರಡು 2024-25ನೇ ಅಕಾಡೆಮಿ ಇಯರ್ಸ್
ಶಾಲೆಯ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮ ಈಗ ತಾನೇ ಬದರ್ ಮೌಲೂದಿನ ಪಾರಾಯಣದೊಂದಿಗೆ ಅತ್ಯುತ್ತಮವಾಗಿ ನೆರವೇರಿತು. ಇನ್ಶಾ ಅಲ್ಲಾ ನಮ್ಮ ಎಲ್ಲ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಆರೋಗ್ಯ, ಒಳ್ಳೆ ಆಯುಸ್ಸನ್ನು ಅಲ್ಲಾಹು ನಾವು ಓದಿದಂತಹ ಬದರ್ ಮೌಲೂದಿನ ಬರ್ಕತ್ತಿನಿಂದ ಹಾಗೂ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ತಾಲಾ ಸರ್ರಹುಲ್ ಅಜೀಜ್ ಆ ಮಹಾನುಭಾವರ ಬರ್ಕತ್ತಿನಿಂದ ನಮ್ಮ ಎಲ್ಲ ಮಕ್ಕಳಿಗೆ ಆ ಒಂದು ವಿದ್ಯೆ, ಬುದ್ಧಿ, ಆಯುಷ್ಯು ಮತ್ತು ನೆನಪು ಶಕ್ತಿಯನ್ನು ಒದಗಿಸಲಿ ಅಂತ ಕೇಳಿಕೊಳ್ಳುತ್ತಾ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ನಾನು ವಿರಮಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಕಾರ್ಯಕ್ರಮದ ಪಾಲ್ಪಡೆಯಿನ ಮಾತ ಬಿನ್ನಿರ್ಲ ಜೋಕ್ಲಿಗ್ ಗುಲಾಬಿ ಪೂ ಕೊರ್ತು ಎತ್ಕೊಂಡಿರು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಜನಾಬ್ ಫಾರೂಕ್ ಯುಎಚ್, ಟ್ರಸ್ಟ್ ಸದಸ್ಯರು ಇಬ್ರಾಹಿಂ ಖಲೀಲ್, ಸೈಯದ್ ಮಂಜಿಲಾ, ಹಾಜಿ ಜೈನುದ್ದೀನ್, ಜಮಾಲುದ್ದೀನ್ ಮುಸ್ಲಿಯಾರ್, ಜನಾಬ್ ಎಂಎಚ್ ಇಬ್ರಾಹಿಂ, ಕರೀಂ ಹಳೆಕೋಟೆ, ಯುಕೆ ಭಾವ ಅಜಿ, ಸಿಆರ್ಪಿ ಮೋಹನ್ ಕುಮಾರ್ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಬಲವರ್ಧನೆ ಅಂತ ಹೇಳಿದರೆ ನಮ್ಮಲ್ಲಿ ಬಲ ಇದೆ, ಕಲಿಯುವಂಥ ಬಲ ಇದೆ. ಆದರೆ ಅದು ಸಾಲದು, ಇನ್ನೂ ಅದನ್ನು ವರ್ಧಿಸಬೇಕು, ಅಭಿವೃದ್ಧಿಪಡಿಸಬೇಕು ಎಂಬುದೇ ಇಲಾಖೆಯ ಒಂದು ಉದ್ದೇಶ. ಎಲ್ಲರಿಗೂ ಓದಲು ಬರಬೇಕು, ಬರೆಯಲು ಬರಬೇಕು, ಜೀವನ ಕೌಶಲದ ವಿದ್ಯೆಗಳು ಗೊತ್ತಿರಬೇಕು. ಕೇವಲ ಪಾಠದಲ್ಲಿರುವಂತಹ ವಿಷಯಗಳನ್ನು ಮಾತ್ರ ನಾವು ಕಲಿತರೆ ಸಾಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಬದುಕಬೇಕಾದ್ರೆ ಒಳ್ಳೆಯ ಜೀವನ ಕೌಶಲವನ್ನು ಕೂಡ ಬೆಳೆಸಬೇಕು. ಅದಕ್ಕೆ ನಾವೆಲ್ಲರೂ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಬೇಕು. ಇವತ್ತಿನಿಂದ ನಿಮಗೆ ಈ ಉದ್ಘಾಟನಾ ಕಾರ್ಯಕ್ರಮ ಆದ ಮೇಲೆ ನಿಮಗೆ ಮಧ್ಯಾಹ್ನದ ನಂತರ ಒಂದು ಒಳ್ಳೆಯ ಭೋಜನವನ್ನು ಕೂಡ ಅಂದರೆ ಬಿಸಿ ಊಟದ ಯೋಜನೆ ಇವತ್ತು ಆರಂಭವಾಗಿದೆ, ಕ್ಷೀರಭಾಗ್ಯ ಆರಂಭವಾಗಿದೆ. ಇದೆಲ್ಲವನ್ನು ನೀವು ಸವಿಯಲಿದ್ದೀರಿ. ಅದರೊಂದಿಗೆ ಎಲ್ಲರಿಗೂ ಸಿಹಿ ಕೂಡ ಸರ್ ಕೊಟ್ಟಿದ್ದಾರೆ. ಆ ಸಿಹಿ ವರ್ಷ ಪೂರ್ತಿ ನಿಮ್ಮ ಬಾಯಲ್ಲಿ ಇರಬೇಕು. ಶಾಲಾ ಮುಖ್ಯ ಶಿಕ್ಷಕರು KMK ಮಂಜನಾಡಿ ಸಭೆ ನೆತ್ಕೊಂಡಿರು. ಮೌಖ್ಯದ ವೀಕ್ಷಕ ಬಂಧುಲೆ, ಇದೀಗ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂದಿಲು ಮುಗಿತಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತೂಂದು ಪ್ಲೇ ಪೊಸಕೊರಲ್ 24x7.